ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ಬೀನ್ಸ್ ಪಲ್ಯ ಮಾಡೋಣ್ರಿ. ಬೀನ್ಸ್ ನಿನ್ನೆ ನಮ್ಮ ಹಿತ್ತಲದಾಗ ಆಗಿದ್ರಲ್ಲ ಅವ ಬೀನ್ಸ್ ರೀ. ಅವನ ಬೀನ್ಸ್ ಈಗ ಕಟ್ ಮಾಡೋಣ್ರಿ. ಅವ್ನು ಕಟ್ ಮಾಡಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ರಿ. ನೋಡಿರಿ ಎಷ್ಟು ಎಳಿ ಅದಾವ, ನೋಡೋಕೆ ಅಷ್ಟು ದೊಡ್ಡ ಕಾಣಕತ್ತವ್ರ ಬೀನ್ಸ್. ಅವು ನೋಡಿದ್ರಿ ಈಗ ಮುರಿದಾಗನ ನಾವು ಎಷ್ಟು ಕಟ್ ಮಾಡ್ತಾರಲ್ಲ ಅಷ್ಟು ನಮಗೆ ಗೊತ್ತಾಗ್ಬಿಡ್ತೈತೆ ಅವು ಎಷ್ಟು ಎಳಿ ಅದಾವ ಅಂಥೇಳಿ. ಅದಕ್ಕೆ ಹೇಳಿದೆ ನಾನು, ಎಳಿವನ ಅದಾವ್ರವ ಬಲ್ತೇ ಇಲ್ಲ ಅಂಥೇಳಿ. ಈಗ ಅವೆಲ್ಲ ಸ್ವಚ್ಛ ಮಾಡ್ಕೊಂಡು ಆದಮೇಲೆ ಈಗ ನಮಗೆ ಯಾವ ಸೈಜಿಗೆ ಬೇಕಿರಲ್ಲ ಹಂಗೆ ನೋಡಿಕೊಂಡು ಕಟ್ ಮಾಡೋಣ್ರಿ ಅವನು ಬೀನ್ಸ. ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜಿನಾಗ ಕಟ್ ಮಾಡ್ಕೊರಿ. ಇಲ್ಲ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಕಟ್ ಮಾಡ್ಕೊರಿ. ಈಗ ನನಗೆ ಈ ಸೈಜ್ ಬೇಕ್ರೆ ಇಷ್ಟು ಕಟ್ ಮಾಡ್ಕೊಳಕತ್ತೀನಿ ರೀ ನಾನು ಬೀನ್ಸ. ಅಷ್ಟು ಕಟ್ ಮಾಡ್ಕೊಂಡ್ರಿ. ದೊಡ್ಡ ಅಂದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ, ಸಣ್ಣವನ್ನ ಆಗ್ಬೇಕು ರೀ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿಕ್ಯಾರ. ಅವನ್ನೆಲ್ಲ ಕಟ್ ಮಾಡಿದ್ದು ಎಲ್ಲ ಬೀನ್ಸ್ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಹುರಿನ್ರಿ. ಅವನ್ನ ಸ್ವಲ್ಪ ಮೆತ್ತಗಾಗೋ ಮಟನೂ ಹುರಿಬೇಕು ರೀ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕಿ ಈಗ ಚೌಳಿಕಾಯಿ ಹೆಂಗೆ ಹುರಿತೀರಲ್ಲ ಈ ಥರಲ್ಲೇ ಹುರಿನ್ರಿ ನಾವು. ಸ್ವಲ್ಪ ಮೆತ್ತಗಾಗ್ಬೇಕು ರೀ. ಮೆತ್ತಗಾಗುವವರೆಗೂ ಹುರಿಬೇಕು ರೀ. ಈಗ ಆಗಿದಾವೆ ನೋಡ್ರಿ. ಇಷ್ಟಾದ್ರೆ ಅವನ್ನೆಲ್ಲ ಈಗ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರೆ ಹುರಿದಿದ್ದು ಎಲ್ಲ ತೆಗೆದಿಟ್ಕೊಂಡು ಅದ ಕಡೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಎಷ್ಟು ಎಣ್ಣೆ ಬೇಕಲ್ಲ ನೀವು ನೋಡಿಕೊಂಡು ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿದಾದ್ಮೇಲೆ ಈಗ ಸಣ್ಣಗೆ ಕಟ್ ಮಾಡಿಟ್ಟಿದ್ದಾರಲ್ಲ ಉಳ್ಳಿಗಡ್ಡೆ ಹಾಕಿದೇನೆ ರೀ. ಈಗ ಎಣ್ಣೆಯಾಗ ಸ್ವಲ್ಪ ಮೆತ್ತಗಾಗೋವರೆಗೂ ಎಣ್ಣೆಯಾಗ ಕರೀರಿ ಅವನ್ನ. ಉಳ್ಳಿಗಡ್ಡೆ ಇನ್ನೂ ಸ್ವಲ್ಪ ಮೆತ್ತಗಾಗ್ಬೇಕು ರೀ. ಮೆತ್ತಗಾಗೋವರೆಗೂ ಕರೀರಿ ಅವನ್ನ. ಈಗ ಉಳ್ಳಿಗಡ್ಡೆ ಮೆತ್ತಗಾಗ್ಯಾವ್ರಿ. ಒಂದು ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಸಣ್ಣಗೆ. ಅದು ಟಮಾಟೆ ಹಣ್ಣನ್ನು ಈಗ ಅದ ಎಣ್ಣೆ ಒಳಗನ ಹಾಕ್ಕೊಂಡ್ರೆ ಹಾಕಿ ಅದನ್ನು ಸ್ವಲ್ಪ ಮೆತ್ತಗೆ ಟಮಾಟೆ ಹಣ್ಣು ಮೆತ್ತಗಾಗೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡೋಣ್ರಿ. ಸ್ವಲ್ಪ ಟಮಾಟೆ ಹಣ್ಣು ಮೆತ್ತಗಾಗ್ಬೇಕು ರೀ. ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ್ರಿ. ಸಣ್ಣ ಒಲೆ ಗ್ಯಾಸ್ ಇಟ್ಟು ಅದು ಮೆತ್ತಗೆ ಹಾಕಂದ್ರೆ ಆಮೇಲೆ ನಮ್ಮ ಮಸಾಲೆ ಎಲ್ಲ ಸೇರಿಸ್ಕೊಳಕ್ಕೆ ಬರ್ತೈತೆ. ಇನ್ನೂ ಮೆತ್ತಗಾಗ್ಬೇಕು ರೀ ಟಮಾಟೆ ಹಣ್ಣು. ಇನ್ನೊಂದು 2 ಸೆಕೆಂಡ್ ಇರಲಿ. ಈಗ ಮೆತ್ತಗಾಗೈತೆ ನೋಡ್ರಿ. ಈಗ ಅದು ಎಷ್ಟು ಮೆತ್ತಗೆ ಆಗ್ತೈತಲ್ಲ ಅಷ್ಟು ಚಲೋ ಅವ್ರಿ. ಯಾಕಂದ್ರೆ ಹಂಗೆ ಇವು ಆಗ್ತಾವ್ರವ. ಈಗ ಮೆತ್ತಗಾಗೈತೆ ರೀ. ಈಗ ಒಂದು 2 ಸ್ಪೂನ ಖಾರದ ಪುಡಿ ಹಾಕ್ಕೊಂಡ್ರೆ ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಈಗ ಅರ್ಧ ಸ್ಪೂನ್ ಜೀರಿಗೆ ಪೌಡ್ರ್ ರೀ. ಈಗ ಅದಾಗ ಧನಿಯಾ ಪೌಡ್ರ್, ಸ್ವಲ್ಪ ಗರಂ ಮಸಾಲ ಪೌಡ್ರು ಹಾಕಿ ಈಗ ಸರಿಯಾಗಿ ಮಿಕ್ಸ್ ಮಾಡೋಣ್ರಿ. ಎಣ್ಣೆಯಾಗನ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗಿಬಿಡ್ತದ. ಸರಿಯಾಗಿ ನಾವು ಎಷ್ಟು ಸರಿಯಾಗಿ ಮಿಕ್ಸ್ ಮಾಡ್ತಾರಲ್ಲ ಅಷ್ಟು ಚಲೋ ಆಗ್ತೈತೆ ರೀ. ಈಗೇನು ನಾವು ಹುರಿದು ಇಟ್ಕೊಂಡಿದ್ದೀವಲ್ಲ ಬೀನ್ಸು, ಆ ಬೀನ್ಸನ್ನ ಈಗ ಸೇರಿಸ್ಕೊಂಡ್ರಿ ಎಣ್ಣೆಯಾಗನ ಸೇರಿಸ್ಕೊಂಡು ಸರಿಯಾಗಿ ಅದನ್ನ ಮಿಕ್ಸ್ ಮಾಡೋಣ್ರಿ. ಗ್ಯಾಸ್ ಸಣ್ಣ ಇಟ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಬೇಕು ಅವನ್ನ. ಈಗ ಒಬ್ಬೊಬ್ಬರು ಕುದಿಸಿ ಮಾಡ್ತಾರೆ. ಕುದಿಸಿ ಮಾಡಿದ್ರೂ ರುಚಿ ಬರ್ತೈತೆ ರೀ. ನಾನು ಇವತ್ತು ಕುದಿಸಿ ಮಾಡಕತ್ತಿಲ್ಲ, ಸ್ವಲ್ಪ ಅದು ಹುರಿದ ಮಾಡಕತ್ತೀನಿ ರೀ ನಾನು. ಸ್ವಲ್ಪ ಈಗ ಅದಕ್ಕೆ ಕುದಿಯಾಕೆ ನಾವು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ, ನೀರು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ, ಉಪ್ಪು ಹಾಕಿ ಮತ್ತು ಸರಿಯಾಗಿ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಆದ್ಮೇಲೆ ಈಗ ಕರಿಬೇವು ಹಾಕ್ಕೊಂಡ್ರಿ. ಸ್ವಲ್ಪ ಕರಿಬೇವು ಆಗ ಹಾಕಬೇಕಿತ್ತು, ಹಾಕಲಿಲ್ಲ ನಾನು, ಈಗ ಹಾಕಾಕತ್ತೀನಿ ರೀ. ಕರಿಬೇವು ಹಾಕಿದ್ದೀನಿ ಇನ್ನೊಂದು ಸರಿಯಾಗಿ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಗ್ಯಾಸ್ ಮೇಲೆ ಒಂದು 5 ನಿಮಿಷ ಕುಚ್ಚಾಕಿಡೋಣ್ರಿ. ನೋಡಿರಿ ಈಗ ಕುದಿಯಾಕತ್ತೈತೆ ರೀ. ಇನ್ನೂ ಸ್ವಲ್ಪ ಕುದಿಬೇಕಾದ, ಇನ್ನೂ ಸ್ವಲ್ಪ ನೀರು ಐತ್ರಾಗ ಕುದಿಬೇಕು. ಈಗ ತಳ ಹಿಡಿತೈತೆ ಅಂತೇಳಿ ಮತ್ತೆ ಮಿಕ್ಸ್ ಮಾಡಕತ್ತೀನಿ ರೀ ನಾನು. ಸ್ವಲ್ಪ ಕುದ್ದಾದ್ಮೇಲೆ ಒಂದು 2 ಸ್ಪೂನದಷ್ಟು ಶೇಂಗಾಕಾಳು ಪೌಡ್ರ್ ಹಾಕ್ಕೊಂಡ್ರೆ, ಶೇಂಗಾಕಾಳು ಪೌಡ್ರನ್ನ ಮೊದಲೇ ಮಾಡಿಟ್ಕೊಂಡಿದ್ದಾರೆ. ಈಗ ಅದನ್ನ ಮಿಕ್ಸ್ ಮಾಡಿದ್ದೀನಿ ರೀ ನಾನು. ಆಮೇಲೆ ಈಗ ಮತ್ತೊಂದು 5 ನಿಮಿಷ ಸಣ್ಣ ಗ್ಯಾಸ್ ಮೇಲೆ ಒಮ್ಮೆಗೊಳಕ್ಕೆ ಬಿಡೋಣ್ರಿ. ಈಗ ರೆಡಿ ಆಗೈತೆ ನೋಡ್ರಿ ನಮ್ಮ ಪಲ್ಯ. ಇಷ್ಟಾದ್ರೆ ಸಾಕ್ರಿ. ಈಗ ಕರೆಕ್ಟಾಗಿ ಬಂದೈತೆ ರೀ ಈಗ ಪಲ್ಯ ನಮ್ಗೆ. ಇಷ್ಟಾದ್ರೆ ಸಾಕು. ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಚಲೋ ಆಗ್ತೈತೆ ರೀ ಪಲ್ಯ. ಈ ಪಲ್ಯ ರೆಡಿ ಆಗೈತೆ ರೀ. ಹೆಂಗಾಗೈತೆ ಅನ್ನೋದು ನೀವು ಮಾಡ್ಕ್ಯಾರ ಕಮೆಂಟ್ ಮಾಡಿರಿ. ನಮಸ್ಕಾರ.